ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಅದಾನಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಂದು ಹೆಸರಿಟ್ಟ ಬಗ್ಗೆ ಪರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ವಿಮಾನ ನಿಲ್ದಾಣವನ್ನ ಕೇಂದ್ರ ಸರ್ಕಾರ ಕೈಗೊಂಡ ಖಾಸಗೀಕರಣ ವಿಚಾರದಲ್ಲಿ ನಮ್ಮದು ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ. ಆದರೆ ತುಳುನಾಡಿನ ಹೆಸರನ್ನ ಏರ್ಪೋರ್ಟ್ಗೆ ಇಟ್ಟರೆ ಸೂಕ್ತ ಎಂದು ಸಾಮಾಜಿಕ ಕಾರ್ಯಕರ್ತ ದಿಲ್ರಾಜ್ ಆಳ್ವಾ ಹೇಳಿದ್ರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಮಂಗಳೂರು ದೇಶದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರಗಳ ಸಾಲಿನಲ್ಲಿ ಖಂಡಿತವಾಗಿಯೂ ನಿಲ್ಲುತ್ತದೆ. ಇದೀಗ ಚರ್ಚೆಯಲ್ಲಿ ಇರುವ ವಿಷಯವೆಂದರೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅದಾನಿ ಗ್ರೂಪ್ಗೆ ಕಳೆದ 50 ವರ್ಷಗಳ ಗುತ್ತಿಗೆಯನ್ನ ನೀಡಿದೆ. ಆದರೆ ಕೇಂದ್ರ ಸರ್ಕಾರ ಕೈಗೊಂಡ ಖಾಸಗೀಕರಣ ವಿಚಾರದಲ್ಲಿ ನಮ್ಮದು ಯಾವುದೇ ರೀತಿಯ ಭಿನ್ನಾಭಿಪ್ರಾಯವಿಲ್ಲ. ಕಳೆದ 10-20 ವರ್ಷಗಳಿಂದ ಸರ್ಕಾರಗಳು ಹಲವು ಸಾರ್ವಜನಿಕ ರಂಗಗಳನ್ನು ಖಾಸಗೀಕರಣ ಮಾಡಿ ಅದರ ಗುಣಮಟ್ಟ ಹೆಚ್ಚಾಗುವಂತೆ ನೋಡಿಕೊಳ್ಳಲು ಪ್ರಯತ್ನಿಸುತ್ತಿರುವುದು ತಮಗೆಲ್ಲ ತಿಳಿದ ವಿಚಾರ ಎಂದ ಅವರು, ಖಾಸಗೀಕರಣದಿಂದ ಹಲವು ಲಾಭಗಳಿವೆ, ಕೆಲವು ದೋಷಗಳು ಇವೆ ಎಂದು ಹೇಳಿದ್ರು. ತಾವು ನಮ್ಮನ್ನು ಕೇಳಿದರೆ ನೀವು ಖಾಸಗೀಕರಣದ ಪರವಾಗಿದ್ದೀರಾ ಅಥವಾ ವಿರೋಧ ಇದ್ದೀರಾ ಅಂತ ಹೇಳಿದರೆ ನಾವು ಖಾಸಗೀಕರಣದ ಪರವಾಗಿದ್ದೇವೆ. ಯಾವುದೇ ರೀತಿಯ ವಿರೋಧ ಖಾಸಗೀಕರಣದಲ್ಲಿ ತಮ್ಮದಿಲ್ಲ. ಈ ಹೈದರಾಬಾದ್ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ನಮ್ಮ ಮುಂಬೈ ಏರ್ಪೋರ್ಟ್ಗಳಾಗಿರ್ಬೋದು, ಅದು ಯಾವ ರೀತಿ ಬೆಳವಣಿಗೆ ಆಗಿದೆ ಆ ರೀತಿ ನಮ್ಮ ಮಂಗಳೂರು ಕೂಡ ಮುಂದಿನ ದಿವಸಗಳಲ್ಲಿ ಆಗಬೇಕಂತ ಹೇಳುವ ಒಂದು ಸದುದ್ದೇಶ ಕೂಡ ನಮ್ಮಲ್ಲಿದೆ. ಹೈದರಾಬಾದ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು ಅಥವಾ ಬೆಂಗಳೂರು ಆಗಿರ್ಬೋದು, ಎಲ್ಲವೂ ಪ್ರೈವೇಟೈಸೇಷನ್ ಆಗಿ ಪ್ರೈವೇಟ್ ಆಪರೇಟರ್ಸ್ಗಳು ನಡೆಸುವಂಥ ಒಂದು ಏರ್ಪೋರ್ಟ್ಗಳು. ಅಲ್ಲಿ GMR ಆಗಿರ್ಬೋದು, GVK ಆಗಿರ್ಬೋದು, ಅವ್ರು ಹೇಗೆ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದರೆ ಖಾಲಿ ಅವರ ಲೋಗೋವನ್ನು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಅದಾನಿ ಏರ್ಪೋರ್ಟ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇದು ಏನಾಗಿದೆ, ಜನರಿಗೆ ಒಂದು ತಪ್ಪು ಒಂದು ಮೆಸೇಜ್ ಹೋಗ್ತಾ ಉಂಟು. ಅಂದರೆ ಅದಾನಿಯವರೇ ಇದನ್ನು ಪರ್ಚೇಸ್ ಮಾಡಿದ್ದಾರೆ, ನಮ್ಮ ಏರ್ಪೋರ್ಟನ್ನು ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳುವ ಒಂದು, ಮತ್ತು ಅವರೇ ಮಾಲಕತ್ವ ವಹಿಸಿದ್ದಾರೆ ಅಂತ ಹೇಳುವ ಒಂದು ಗೊಂದಲ ಜನರಲ್ಲಿ ಮೂಡಿದೆ. ಅದು ಬರಬಾರದು. ವಿಮಾನ ನಿಲ್ದಾಣಕ್ಕೆ ಪ್ರಮುಖರ ಹೆಸರನ್ನ ಇಡಬೇಕೆಂಬ ಬೇಡಿಕೆ ಬಂದರೂ ರಾಜಕೀಯ ಲಾಭಕ್ಕೋಸ್ಕರ ಹವಣಿಸುತ್ತಿರುವುದು ಕಂಡುಬರುತ್ತಿದೆ. ಆದ್ದರಿಂದ ಇದಕ್ಕೆ ಪರಿಹಾರವೆಂದರೆ ಈ ಎಲ್ಲಾ ವ್ಯಕ್ತಿಗಳನ್ನ ನೀಡಿ ನಮ್ಮ ತುಳುನಾಡಿನ ಹೆಸರನ್ನ ಏರ್ಪೋರ್ಟ್ಗೆ ಇಟ್ಟರೆ ಸೂಕ್ತ ಎಂದು ಹೇಳಿದ್ರು. ನಮ್ಮ ಮನವಿ ಏನಂತ ಹೇಳಿದ್ರೆ, ನೀವು ಈ ಎಲ್ಲ ಸಾಧಕರಿಗೆ ಗೌರವ ಕೊಡಬೇಕಂತ ಹೇಳುವ ಒಂದು ಮನಸ್ಥಿತಿ ನಮ್ಮ ರಾಜಕೀಯ ಪಕ್ಷದವರಿಗೆ ಇದ್ದಂತಾದರೆ ತಾವು ತುಳುನಾಡು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳುವ ಒಂದು ಅದನ್ನು ನಾಮಕರಣ ಮಾಡಬೇಕು. ಯಾಕಂತ ಹೇಳಿದರೆ ಅಲ್ಲಿ ನಮ್ಮ ಸಾಧಕರಿಗೆ ಕೂಡ ನಾವು ಗೌರವ ಕೊಟ್ಟಾಗ್ತದೆ. ಮುಂದಿನ ದಿವಸಗಳಲ್ಲಿ ನಮ್ಮದೇನು ನಮ್ಮ ರಾಜ್ಯದ ಭಾಷೆ ಆಗಿ ಮಾಡಬೇಕು ಅಥವಾ 8ನೇ ಪರಿಚಯಕ್ಕೆ ಸೇರಿಸಬೇಕಂತೇಳಿ ಏನು ಹೋರಾಟ ನಮ್ಮ ತುಳುನಾಡಿನಲ್ಲಿ ನಡೀತಾ ಇದೆ, ಅದಕ್ಕೆ ಕೂಡ ಪೂರಕವಾಗಿ ಇದು ಆಗ್ತದೆ ಅಂತ ಹೇಳೋ ನಮ್ಮ ಒಂದು ಅಭಿಪ್ರಾಯ ಕೂಡ ನಮ್ಮಲ್ಲಿದೆ. ಮತ್ತು ಇದರ ಬಗ್ಗೆ ಕೂಡ ನಾವು ಮುಂದಿನ ದಿವಸಗಳಲ್ಲಿ ಏರ್ಪೋರ್ಟ್ ಅಥಾರಿಟಿ ಆಗಿರ್ಬೋದು ಅಥವಾ ಅದಾನಿಯ ಅಲ್ಲಿ CEO ಆಗಿರ್ಬೋದು ಅಥವಾ ನಮ್ಮ MP ಗಳಾಗಿರ್ಬೋದು, ಎಲ್ಲ ರಾಜಕೀಯ ನಾಯಕರೊಟ್ಟಿಗೆ ಕೂಡ ನಾವು ಈ ಬಗ್ಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಲಿಕ್ಕೆ ನಾವು ಇದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಉಮಾನಾಥ್ ಕೋಟೇಕಾರ್, ರಿತೇಶ್ ಡಿಸೋಜಾ, ಕೌಶಿಕ್ ಶೆಟ್ಟಿ, ಸಚಿನ್ ಶೆಟ್ಟಿ ಉಪಸ್ಥಿತರಿದ್ದರು.